ಜೀವನದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ತವೆ. ಆ ದೊಡ್ಡ ಸಮಸ್ಯೆಗಳನ್ನು ಬೇಟೆಯಾಡೋ ಶಕ್ತಿ ನಮ್ಮಲ್ಲಿದೆ. ಆದರೆ ಸಮಸ್ಯೆಗಳಿಗೆ ಅಂಜಿದರೆ ಆ ಸಮಸ್ಯೆಗಳೇ ನಮ್ಮನ್ನೇ ಬೇಟೆಯಾಡಿ ಬಿಡ್ತವೆ. ಯಾವಾಗ ನಮ್ಮ ಆಲೋಚನೆ ವಿಧಾನ ಚೇಂಜ್ ಮಾಡ್ಕೋತೀವೋ ಆಗ ಏನಾಗುತ್ತೆ ಗೊತ್ತಾ? ಯಾವ ಸಮಸ್ಯೆ ಬರಲಿ ಆ ಸಮಸ್ಯೆಯನ್ನ ಹೇಗೆ ಬಗೆಹರಿಸಬೇಕು ಅನ್ನೋ ಆಲೋಚನೆ ಸ್ಟಾರ್ಟ್ ಆಗುತ್ತೆ. ನಾವು ಸಹ ನಮ್ಮ ಜೀವನದಲ್ಲಿ ನಮ್ಮ ಆಲೋಚನೆ ವಿಧಾನಗಳಿಂದ ಕೆಲಸ ಮಾಡ್ತೇವೆ. ಉದಾಹರಣೆಗೆ ನಡೆದಿರೋ ಘಟನೆ ಹೇಳ್ತೇನೆ. ಒಂದು ಕಾಡಿನಲ್ಲಿ ಒಂದು ಸಿಂಹ ಇದೆ, ಒಂದು ಆನೆ ಇದೆ, ಒಂದು ಎಲಿಫೆಂಟ್ ಇದೆ. ಈ ಎರಡು ಒಂದು ದಿನ ಒಂದಕ್ಕೊಂದು ಎದುರಾಗುತ್ತವೆ. ಇದರಲ್ಲಿ ಬಲಿಷ್ಠವಾಗಿರೋದು ಯಾವುದು? ಆನೆನೆ. ಅತಿ ಹೆಚ್ಚು ಎತ್ತರವಾಗಿರೋದು ಯಾವುದು? ಆನೆನೆ. ಆದರೂ ಸಿಂಹ ಏನು ಅನ್ಕೊಳ್ಳುತ್ತೆ? ಬೇಟೆಯಾಡಬೇಕು, ಹಸಿವು ತೀರಿಸ್ಕೊಳ್ಬೇಕು, ಇದನ್ನು ತಿನ್ನಬೇಕು ಅಂತ. ಆದರೂ ಬಲಿಷ್ಠವಾಗಿರೋದು ಯಾವುದು? ಆನೆನೆ. ಆನೆ ಏನು ಆಲೋಚನೆ ಮಾಡುತ್ತೆ? ಅಯ್ಯೋ ಸಿಂಹ ಇದು ನನ್ನ ಬೇಟೆಯಾಡಿಬಿಡುತ್ತೇನೋ, ತಿಂದು ಬಿಡುತ್ತೇನೋ ಅಂತ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುತ್ತೆ. ಆಲೋಚನೆ ವಿಧಾನದಲ್ಲಿ ಚೇಂಜ್ ಆಗಿದೆ. ಬಲಿಷ್ಠವಾಗಿರೋದು ಆನೆನೆ, ಆದರೂ ಆಲೋಚನೆ ವಿಧಾನ ನೋಡಿ. ಮನುಷ್ಯ ಹೇಗೆ ಆಲೋಚನೆ ಮಾಡ್ತಾನೋ ಆ ರೀತಿ ವರ್ತನೆ ಮಾಡ್ತಾನೆ. ಸಿಂಹ ತನ್ನ ಆಲೋಚನೆ ಪ್ರಕಾರನೇ ಬೇಟೆಯಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದರೆ ಆನೆ ಏನು ಮಾಡುತ್ತೆ? ತಪ್ಪಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಲೋಚನೆ ಮಾಡಿ ನಾವು ಹೇಗೆ ಯೋಚನೆ ಮಾಡ್ತೇವೋ ಆ ರೀತಿ ವರ್ತನೆ ಮಾಡ್ತೇವೆ. ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರುತ್ತವೆ. ಸಮಸ್ಯೆಗಳನ್ನು ನಾವೇ ಬೇಟೆಯಾಡುವ ಅಥವಾ ಸಮಸ್ಯೆಗಳೇ ನಮ್ಮನ್ನೇ ಬೇಟೆಯಾಡೋ ಥರ ಚೇಂಜ್ ಆಗಿ ಬಿಡೋಣ ಅನ್ನೋದು ನಮ್ಮ ಆಲೋಚನೆ ವಿಧಾನದ ಮೇಲೆ ಡಿಪೆಂಡ್ ಆಗಿರುತ್ತೆ. ದಟ್ ಈಸ್ ಲೀಡರ್ಶಿಪ್ ಆ್ಯಟಿಟ್ಯೂಡ್. ಅದಕ್ಕೆ ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ನಮ್ಮನ್ನು ಬಹಳ ಜಾಣತನದಿಂದ ಸೃಷ್ಟಿಸಿದ್ದಾನೆ, ಬಹಳ ಧೈರ್ಯದಿಂದ ಹುಟ್ಟಿಸಿದ್ದಾನೆ. ಅದನ್ನು ರಿಯಲೈಸ್ ಆಗೋ ಅವಸರ ಇದೆ, ಗುರುತಿಸುವ ಅವಸರ ಇದೆ. ಗುರುತಿಸಲಿಲ್ಲ ಅಂದರೆ ಸಿಂಹನೂ ವೇಸ್ಟೇ. ಫಾರ್ ಎಕ್ಸಾಂಪಲ್ ನಡೆದಿರೋ ಘಟನೆ ಹೇಳ್ತೇನೆ ನಿಮಗೆ. ಕಲ್ಕತ್ತಾದಲ್ಲಿ ಒಂದು ಸರ್ಕಸ್ ಕಂಪ್ನಿ ಇದೆ. ಆ ಸರ್ಕಸ್ ಕಂಪ್ನಿಯಲ್ಲಿ ಬಹಳ ಪ್ರಾಣಿಗಳಿದ್ದಾವೆ, ಅದ್ರ ಜೊತೆ ಸಿಂಹನೂ ಇದೆ. ಈ ಸರ್ಕಸ್ ಕಂಪ್ನಿ ಪ್ರಾಣಿಗಳಿಂದ ಸರ್ಕಸ್ ಮಾಡಿಸುತ್ತಿರುತ್ತೆ. ಆಗ ಗೌರ್ಮೆಂಟ್ ಏನಂತ ಆರ್ಡರ್ ಕೊಡುತ್ತೆ, ಏನಂತ ಒಂದು ಆ್ಯಕ್ಟ್ ಬಿಡುತ್ತೆ, ಪ್ರಾಣಿಗಳಿಂದ ಸರ್ಕಸ್ ಮಾಡಿಸ್ಬಾರ್ದು ಅನ್ನೋ ಒಂದು ಆ್ಯಕ್ಟ್ ಬಿಡುತ್ತೆ. ಆಗ ಎಲ್ಲ ಪ್ರಾಣಿಗಳಿಂದ ಸರ್ಕಸ್ ಮಾಡಿಸೋದು ಬಿಟ್ಟು ಬಿಡುತ್ತೆ ಆ ಕಲ್ಕತ್ತಾದಲ್ಲಿ ಇರುವ ಸರ್ಕಸ್ ಕಂಪ್ನಿ. ಏನು ಮಾಡೋದು ಈಗ? ನಷ್ಟ ಅಲ್ವಾ ಅಂತ ತಿಳ್ಕೊಂಡು ಆ ಸಿಂಹವನ್ನು ಬೆಂಗಾಲ್ ಫಾರೆಸ್ಟ್ನಲ್ಲಿ ಬಿಟ್ಟು ಬರ್ತಾರೆ. ಅದನ್ನು ಆಗಾಗ ವಿಚಾರಿಸ್ತಾ ಇರ್ತಾರೆ. ಹೇಗಿದೆ, ಚೆನ್ನಾಗಿದೆಯಾ, ಟ್ರೀಟ್ಮೆಂಟ್ ಏನಾದರೂ ಬೇಕಾಗಿದೆಯಾ, ಆರೋಗ್ಯವಾಗಿದೆಯಾ ಅಂತ ಆ ಕಡೆ ಒಂದು ನಿಗಾ ಇಟ್ಟಿದ್ದಾರೆ. ಏನಾಯಿತು ಅಂದರೆ 5 ದಿನ ಆದಮೇಲೆ ನ್ಯೂಸ್ ಬಂತು, ಆ ಬೆಂಗಾಲ್ ಫಾರೆಸ್ಟ್ನಲ್ಲಿರೋ ಸಿಂಹವನ್ನು 4 ನಾಯಿಗಳು ಬೇಟೆಯಾಡಿ ತಿಂದುಬಿಟ್ಟಿದ್ದಾವೆ, ಕೊಲ್ಲಿಬಿಟ್ಟಿದ್ದಾವೆ. ಏನಿದು? ಸಿಂಹವನ್ನು ನಾಯಿಗಳು ಬೇಟೆಯಾಡಿದಾವ? ಸಿಂಹ ಕಾಡಿನ ರಾಜ ಅಲ್ವಾ, ಅದನ್ನ ಹೇಗೆ ನಾಯಿಗಳು ಬೇಟೆಯಾಡಿದು? ಶಾಕ್. ಇಲ್ಲಿ ಏನು ರೂಢಿಯಾಗಿತ್ತು ಸಿಂಹಕ್ಕೆ? ಈ ಸಿಂಹದ ಲೀಡರ್ಶಿಪ್ ಕ್ವಾಲಿಟಿ ಹೋಗಿಬಿಡುತ್ತೆ. ಏನಾಗುತ್ತೆ? ಬೆಳಿಗ್ಗೆ ಆದರೆ ಸರ್ಕಸ್ ಕಂಪ್ನಿಯವರು ಮಾಂಸ ಹಿಡಿದಾರೆ 2 kg, ಬೇಟೆಯಾಡೋದು ಗೊತ್ತಿಲ್ಲ. ಮಧ್ಯಾಹ್ನ ಆದರೆ 4 kg ಮಾಂಸ ಇಡ್ತಾರೆ, ತಿಂದು ಬರುತ್ತೆ. ಸಾಯಂಕಾಲ ಆದರೆ 5 kg ಮಾಂಸ ಇಡ್ತಾರೆ, ಬೇಟೆಯಾಡೋದು ಗೊತ್ತಿಲ್ಲ. ಡಿಪೆಂಡ್ ಆಗೋದು ಸ್ಟಾರ್ಟ್ ಆಗುತ್ತೆ. ಬೇಟೆಯಾಡೋದು ಗೊತ್ತಿಲ್ಲ ಇಲ್ಲಿ ಸಿಂಹಕ್ಕೆ. ಬೇಟೆಯಾಡೋ ಶಕ್ತಿ ಇದೆ, ಆದರೆ ಆಲೋಚನೆ ವಿಧಾನ ಚೇಂಜ್ ಆಗಿಬಿಟ್ಟಿದೆ. ಬೇಟೆಯಾಡೋಕ್ಕೆ ಶಕ್ತಿ ಇದೆ, ಆದರೆ ಆಲೋಚನೆ ವಿಧಾನ ಚೇಂಜ್ ಆಗಿಬಿಟ್ಟಿದೆ. ಆ್ಯಟಿಟ್ಯೂಡ್ ಹೋಗಿಬಿಟ್ಟಿದೆ ಸಿಂಹದ್ದು. ಕಾಡಿನಲ್ಲಿ ಬಿಟ್ಟಿದ್ದಾರೆ, ಆದರೆ ಬೇಟೆಯಾಡೋಕ್ಕೆ ಆಲೋಚನೆ ಇಲ್ವಲ್ಲ. ಬೇಟೆಯಾಡೋ ಆಲೋಚನೆಯೇ ಇಲ್ಲ ಸಿಂಹಕ್ಕೆ. ಯಾಕಂದರೆ ಡಿಪೆಂಡ್ ಆಗಿಬಿಟ್ಟಿದೆ. ಬೆಳಿಗ್ಗೆ ಮಾಂಸ, ಮಧ್ಯಾಹ್ನ ಮಾಂಸ, ಸಾಯಂಕಾಲ ಮಾಂಸ. ಬೇಟೆಯಾಡೋದು ಗೊತ್ತಾಗ್ತಾ ಇಲ್ಲ ಸಿಂಹಕ್ಕೆ. 1 ದಿನ, 2 ದಿನ, 3 ದಿನ, 4 ದಿನ, 5 ದಿನ ನಾಯಿಗಳು ನೋಡ್ತವೆ. ನಾಯಿಗಳಿಗೆ ಗೊತ್ತಾಗುತ್ತೆ ಈ ಸಿಂಹದಲ್ಲಿ ಬೇಟೆಯಾಡೋ ಆಲೋಚನೆ ಇಲ್ಲ, ಈ ಸಿಂಹಕ್ಕೆ ಬೇಟೆಯಾಡೋಕ್ಕೆ ಬರಲ್ಲ ಅಂತ. ಆ ನಾಯಿಗಳೇ ಸಿಂಹವನ್ನು ಬೇಟೆಯಾಡಿ ಕೊಲ್ಲಿ ತಿಂದು ಬಿಡುತ್ತವೆ. ಇದೇ ನಡೀತಾ ಇದೆ ನಿಮ್ಮೆಲ್ಲರ ಲೈಫ್ನಲ್ಲಿ. ನಮ್ಮ ದೇಶದ ಯುವ ಜನತೆಗೆ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ಇದೆ, ಆದರೆ ಈಗ ಸಮಸ್ಯೆಗಳನ್ನು ಬಗೆಹರಿಸುವ ತತ್ವ ಹೋಗಿಬಿಟ್ಟಿದೆ. ಸಮಸ್ಯೆಯೇ ಯುವ ಜನರನ್ನು ಬೇಟೆಯಾಡ್ತಾ ಇದೆ, ಸಮಸ್ಯೆಯೇ ಪ್ರಜೆಗಳನ್ನು ಬೇಟೆಯಾಡ್ತಾ ಇದೆ. ಅದಕ್ಕೆ ಬೇಕಾಗಿರೋದು ಏನು? ದೊಡ್ಡ ಐಶ್ವರ್ಯ ಅಲ್ಲ, ದೊಡ್ಡ ಇಂಟೆಲಿಜೆನ್ಸ್ ಅಲ್ಲ, ದೊಡ್ಡ ಅಂತಸ್ತು ಅಲ್ಲ, ದೊಡ್ಡ ಸೌಂದರ್ಯ ಅಲ್ಲ. ಬೇಕಾಗಿರೋದು ಲೀಡರ್ಶಿಪ್ ಕ್ವಾಲಿಟೀಸ್, ಆ್ಯಟಿಟ್ಯೂಡ್ ಕ್ವಾಲಿಟೀಸ್. ಆ ಲೀಡರ್ಶಿಪ್ ಕ್ವಾಲಿಟಿ ಬೇಕು, ಆ ಧೈರ್ಯ ನಮ್ಮಲ್ಲಿ ಬೇಕು.